ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಬಾರ್. ಇಂದು ನವರಾತ್ರಿಯ 7ನೆಯ ದಿನ. ಶ್ರೀದೇವಿಯನ್ನು ಜ್ಞಾನ ವಿದ್ಯೆ ಪ್ರದಾನಿಸುವ ಸರಸ್ವತೀ ದೇವಿಯ ಸ್ವರೂಪಿನಲ್ಲಿ ಇಲ್ಲಿ ಆರಾಧಿಸುವಂತಹ ದಿನವಾಗಿರುತ್ತದೆ. ಈ ದೇವಿಗೆ 4 ಕೈಗಳಿವೆ. ಒಂದು ಕೈಯಲ್ಲಿ ವೀಣೆಯನ್ನು ಧರಿಸಿಕೊಂಡಿರ್ತಾಳೆ, ಇನ್ನೊಂದು ಕೈಯಲ್ಲಿ ಜಪಮಾಲೆಯನ್ನು ಧರಿಸಿಕೊಂಡಿರುವುದು, ಹಾಗೆ ಮುಂದಕ್ಕೆ ಮತ್ತೊಂದು ಕೈಯಲ್ಲಿ ಪುಸ್ತಕ, ಮಗದೊಂದು ಕೈಯಲ್ಲಿ ಅಲ್ಲಿ ಅಭಯಮುದ್ರೆ, ಭಕ್ತರನ್ನು ಉದ್ಧರಿಸುವುದಕ್ಕಾಗಿ. ಹಾಗೆ ಈ ದೇವಿಗೆ ಬ್ರಹ್ಮದೇವರ ಬಲ, ಶಕ್ತಿ ಹಾಗೂ ಸಮಸ್ತ ಸೃಷ್ಟಿಯ ಜನ್ಮದಾತೆ ವಿದ್ಯಾದೇವಿ ಆಗಿ ಶಾರದೆಯು ಕಂಗೊಳಿಸುತ್ತಾಳೆ. ಅಂತಹ ಶ್ರೀದೇವಿಯನ್ನು ಇಂದು ನಾವೆಲ್ಲರೂ ಕೂಡ ಭಯ ಭಕ್ತಿಯಿಂದ ಆಕೆಯನ್ನು ಆರಾಧಿಸುವಂತಹ ಕ್ರಮ ಇದಾಗಿರುತ್ತದೆ. ಸಮಸ್ತ ಸೃಷ್ಟಿಯ ಜನ್ಮದಾತೆ ದೇವತೆಯಾದಂತಹ ಪ್ರಪಂಚದ ಜ್ಞಾನಕ್ಕೆ ಸಮಾನವಾದಂತಹ ಮತ್ತೊಂದು ಐಶ್ವರ್ಯ ಇಲ್ಲ ಅಂತ ಪ್ರಾಜ್ಞರು ಹೇಳ್ತಾರೆ. ಜ್ಞಾನ ಒಂದು ಮನುಷ್ಯನಲ್ಲಿ ಇದ್ದರೆ ಆತ ಯಾವ ರೀತಿಯಾದಂಥ ಉನ್ನತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಉಂಟು, ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಮನುಷ್ಯನ ಜೀವನದಲ್ಲಿ ಅಜ್ಞಾನ ಅಂತ ಹೇಳುವಂಥದ್ದು ಕವಿತುಂತಾದರೆ ಅವನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಎಲ್ಲ ದೇವರ ಅನುಗ್ರಹಕ್ಕೆ ಪಾತ್ರವಾಗುವ ಮೊದಲು ಈ ಜ್ಞಾನವನ್ನು ನೀಡುವಂತಹ ವಿದ್ಯಾ ಸರಸ್ವತಿಯ ಕೃಪೆಗೆ ನಾವು ಪಾತ್ರರಾಗುವಂಥ ಒಂದು ಉನ್ನತವಾದಂಥ ಶುಭ ದಿನ ಇದಾಗಿರುತ್ತದೆ. ಹಾಗೆ ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಏನು ಗಮನಿಸಬೇಕು? ನಾವು ಸರಸ್ವತಿಯ ಅನುಗ್ರಹದಿಂದ ವಿದ್ಯೆಯನ್ನು ಕಲಿತೇವೆ, ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ತೇವೆ. ಆದರೆ ಹೆಚ್ಚಿನವರಿಗೆ ವಿದ್ಯೆಯನ್ನು ಕರೀತಾರೆ, ಆದರೆ ಆ ಬುದ್ಧಿ ಅಂತ ಹೇಳುವಂಥದ್ದು ಇರುವುದಿಲ್ಲ. ವಿದ್ಯೆ ಅವರಲ್ಲಿ ಇರ್ತದೆ, ಆದರೆ ಅದನ್ನು ಹೇಗೆ ಉಪಯೋಗಿಸಬೇಕು ಅನ್ನುವಂತಹ ಬುದ್ಧಿ ಇಲ್ಲ. ಹಾಗಾಗಿ ವಿದ್ಯೆಯನ್ನು ಮತ್ತು ಬುದ್ಧಿಯನ್ನು ಇವೆರಡನ್ನೂ ಈಕೆ ಕರುಣಿಸಬೇಕಾಗ್ತದೆ. ಹೆಚ್ಚಿನವರು ವಿದ್ಯೆಯನ್ನು ಕಲಿತಾರೆ, ಬುದ್ಧಿಯನ್ನು ಅಲ್ಲಿ ಉಪಯೋಗ ಮಾಡುವುದಿಲ್ಲ. ಯಾಕೆ? ವಿದ್ಯೆ ಕಲಿತು ಅದರಿಂದ ಜನರು ಅಹಂಕಾರಿಗಳಾಗುವುದೇ ಕಾರಣ. ಹೆಚ್ಚಿನವರು ತುಂಬ ಕಲಿತಾಗ ಅವರು ಸಾಮಾನ್ಯರ ಜೊತೆ ಮಾತನಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂದರೆ ನಾನು ಬಹಳಷ್ಟು ಕಲಿತಿದ್ದೇನೆ, ನಾನು ಬಹಳಷ್ಟು ಜ್ಞಾನಿಯಾಗಿದ್ದೇನೆ, ಹಾಗಾಗಿ ಸಾಮಾನ್ಯರ ಜೊತೆಯಲ್ಲಿ ನಾನು ಏನು ಮಾತನಾಡಲಿಕ್ಕೆ ಸಾಧ್ಯ ಉಂಟು, ನನಗೆ ಅವರು ಸರಿಸಮಾನರಲ್ಲ ಎಂಬಂಥ ಒಂದು ಸ್ವಭಾವ ಅವರನ್ನು ಆವರಿಸಿಕೊಂಡಿರ್ತದೆ. ಹಾಗಾಗಿ ವಿದ್ಯೆ ಎಂಬುದು ಯಾವತ್ತೂ ಕೂಡ ಅದು ಅಹಂಕಾರಕ್ಕೆ ಕಾರಣವಾಗಬಾರ್ದು. ವಿದ್ಯೆ ಅಂತ ಹೇಳುವಂಥದ್ದು ವಿನಯದಿಂದ ಬರಬೇಕು. ವಿದ್ಯೆಯನ್ನು ನಾವು ಸಂಪಾದಿಸಿದ ಮೇಲೆ ಅದರಿಂದ ವಿನಯತೆ ಉಂಟಾಗಬೇಕು. ಒಬ್ಬ ಬ್ರಾಹ್ಮಣ ಇದ್ದಂತೆ, ಬಹಳಷ್ಟು ಜ್ಞಾನ, 4 ವೇದ, ಪುರಾಣ, ಉಪನಿಷತ್ತು ಎಲ್ಲವನ್ನೂ ಕಲಿತಿದ್ದ. ಒಂದು ದಿನ ಆತನಿಗೆ ಒಂದು ನೀರಿನ ಹೊಳೆಯನ್ನು ದಾಟಿಕೊಂಡು ಹೋಗಬೇಕಾಗಿ ಬಂತು. ಹೀಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಅಂಬಿಗ ಅಲ್ಲಿ ದೋಣಿಯನ್ನು ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಈ ಬ್ರಾಹ್ಮಣ ಅಲ್ಲಿ ದೋಣಿಯಲ್ಲಿ ಬಂದು ಕುಳಿತುಕೊಳ್ತಾನಂತೆ. ಕುಳಿತುಕೊಂಡು ಅಲ್ಲಿ ಪ್ರಶ್ನೆ ಮಾಡುವಂಥದ್ದು. ಯಾಕಂದರೆ ಅಲ್ಲಿಂದ ಹೋಗುವವರೆಗೆ ಸ್ವಲ್ಪ ಸಮಯ ಇರ್ತದೆ. ಸುಮ್ಮನೆ ಕುಳಿತು ಮಾರ್ಗಾಯಾಸಕ್ಕಾಗಿ ಅಥವಾ ಮಾರ್ಗದ ಸಮಯವನ್ನು ಕಳೆಯುವುದಕ್ಕಾಗಿ ಅಲ್ಲಿ ಅಂಬಿಗನಲ್ಲಿ ಪ್ರಶ್ನೆ ಮಾಡುವಂಥದ್ದು. ನಿನಗೆ ಆ ವಿದ್ಯೆ ಗೊತ್ತುಂಟಾ, ಬ್ರಹ್ಮವಿದ್ಯೆ ಗೊತ್ತುಂಟಾ, ವೇದ ಗೊತ್ತುಂಟಾ, ಉಪನಿಷತ್ತು ಗೊತ್ತುಂಟೋ? ಹೀಗೆ. ಪಾಪ ಅವನಿಗೇನು ಕಲಿತಿರುವುದಿಲ್ಲ. ಅವನು ಕಲಿತಿರುವಂಥದ್ದು ಜೀವನೋಪಾಯಕ್ಕಾಗಿ ದೋಣಿಯನ್ನು ನಡೆಸುವಂಥ ವಿದ್ಯೆ ಮಾತ್ರ. ಆದರೆ ಇಲ್ಲಿ ಬ್ರಾಹ್ಮಣ ಹೆಮ್ಮೆಯಿಂದ ಹಮ್ಮಿನಿಂದ ಕೇಳ್ತಾನಂತೆ, ನಾನು ಬಹಳಷ್ಟು ಕಲಿತಿದ್ದೇನೆ, ನಾನು ದೊಡ್ಡ ಪ್ರಾಜ್ಞನಾಗಿದ್ದೇನೆ, ಜ್ಞಾನಿಯಾಗಿದ್ದೇನೆ ಅಂತ. ಅವನು ಪಾಪ ನನಗೇನು ಗೊತ್ತಿಲ್ಲ ಸ್ವಾಮಿ, ಎಲ್ಲ ನೀವೇ ದೊಡ್ಡವರು ಅಂತ. ಆಗ ಇನ್ನೇನು ನದಿಯ ಮಧ್ಯದಲ್ಲಿ ದೋಣಿಯು ಹೋಗುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಬಿರುಗಾಳಿ ಎದ್ದು ಬಿಡ್ತದಂತೆ. ಆಗ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾನಂತೆ, ಸ್ವಾಮಿ ನೀವು ಬಹಳಷ್ಟು ಕಲಿತಿದ್ದೀರಿ, ಆದರೆ ನಿಮಗೆ ಈಜಾಡಲಿಕ್ಕೆ ಬರ್ತದಾ ಅಂತ. ಆಗ ಪ್ರಶ್ನೆ ಮಾಡ್ತಾ, ಅಯ್ಯೋ ನಾನು ಇಷ್ಟೆಲ್ಲ ಕಲಿತಿದ್ದೇನೆ, ಆದರೆ ಈಜುವ ವಿದ್ಯೆ ಒಂದು ನಾನು ಕಲೀಲಿಲ್ಲ ಅಂತ. ಆಗ ಅವ್ರು ಹೇಳ್ತಾರಂತೆ, ನೀವು ಎಷ್ಟು ಕಲಿತರೂ ಈಗ ಪ್ರಯೋಜನ ಇಲ್ಲ. ನಿಮ್ಮ ಜೀವವನ್ನು ಉಳಿಸಬೇಕಾದ್ರೆ ಈಗ ನೀವು ಈಜು ವಿದ್ಯೆಯಿಂದ ಮಾತ್ರ ಸಾಧ್ಯ. ಯಾಕಂದರೆ ತುಫಾನ್ ಎದ್ದಾಗಿದೆ, ದೋಣಿ ಇನ್ನೇನು ನದಿಯಲ್ಲಿ ದಾಟುತ್ತದೋ ಇಲ್ವಂತ ಹೇಳಲಿಕ್ಕೆ ಆಗುವುದಿಲ್ಲ. ಈಜು ಗೊತ್ತಿದ್ದರೆ ನೀವು ನಿಮ್ಮ ಜೀವವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅಂತ. ಅಂದರೆ ಆಗ ಆ ಬ್ರಾಹ್ಮಣನ ಅಹಂಕಾರ ಅಂತ ಹೇಳುವಂಥದ್ದು ಅಲ್ಲಿ ಅಡಗ್ತದಂತೆ. ಯಾಕಂದರೆ ಯಾವತ್ತೂ ಕೂಡ ನಾವು ವಿದ್ಯೆಯಿಂದ ಶ್ರೇಷ್ಠತೆಯನ್ನು ಪಡಿಬೇಕಾದರೆ ಅಲ್ಲಿ ವಿನಯಶೀಲತರಾಗಿರಬೇಕು ಎಂಬುದನ್ನು ನಾವು ಇದರಿಂದ ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗೆ ವಿದ್ಯೆಯ ಗುರಿ ಏನೆಂಬುದನ್ನು ನಾವು ಗಮನಿಸಬೇಕು.
ಹಾಗಾದರೆ ನಾವು ಯಾಕೆ ವಿದ್ಯೆಯನ್ನು ಕಲಿತೇವೆ, ಇದರಿಂದ ಏನು ಪ್ರಯೋಜನ ಎಂಬುದನ್ನು ನಾವು ಗಮನಿಸುವುದಾದರೆ, ಈ ಅಜ್ಞಾನ ಅಂತ ಹೇಳುವಂಥದ್ದು ಈಗಲ್ಲ, ಹಿಂದಿನ ವೇದ ಕಾಲದಲ್ಲಿಂದಲೂ ಕೂಡ ಜನರಲ್ಲಿ ಆವರಿಸಿಕೊಂಡಿತ್ತು, ಮುಂದೆಯೂ ಆವರಿಸಿಕೊಂಡಿರ್ತದೆ. ಯಾರಾದರೂ ಸ್ವಲ್ಪ ಹೆಚ್ಚು ವಿದ್ಯೆಯನ್ನು ಬಲ್ಲವನಾಗಿದ್ದರೆ ಅವನಲ್ಲಿ ಅಹಂಕಾರ ಅಂತ ಹೇಳುವಂಥದ್ದು ಹಿಂದಿನಿಂದ ಬಂದೇ ಬರುತ್ತದೆ. ಹಾಗೆ ವೇದ ಕಾಲದಲ್ಲಿ ಒಂದು ಆಶ್ರಮವಿತ್ತು. ಆ ಆಶ್ರಮದಲ್ಲಿ ಶ್ರೇಷ್ಠರಾದ ಗುರುಗಳ ಬಳಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು. ಒಂದು ದಿನ ಗುರುಗಳು ಇಲ್ಲದಿದ್ದಂಥ ಸಮಯದಲ್ಲಿ ಇವರು ಅಲ್ಲಿ ಮಾತುಕತೆಗೆ ತೊಡಗ್ತಾರೆ. ಯಾಕಂದರೆ ಅವರ ವಿದ್ಯಾಭ್ಯಾಸ ಅಂತೇಳುವಂಥದ್ದು ಆಗ ಕೊನೆಯ ಹಂತದಲ್ಲಿತ್ತು. ಇನ್ನೇನು ಅವರ ಆಶ್ರಮವನ್ನು ಬಿಟ್ಟು ಸ್ವತಂತ್ರರಾಗುವಲ್ಲಿದ್ದರು. ಆಗ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬನ ಹತ್ರ ಹೇಳ್ತಾನಂತೆ, ನಾನು ಈಗ ಗುರುಗಳಿಗೆ ಸಮಾನನಾಗಿದ್ದೇನೆ, ಅವರಷ್ಟೇ ಜ್ಞಾನ ವಿದ್ಯೆ ಎಲ್ಲವನ್ನೂ ನಾನು ಕಲಿತಿದ್ದೇನೆ. ಹಾಗಾಗಿ ನಾಳೆಯಿಂದ ಆಶ್ರಮದ ಕೆಲಸವನ್ನು ನೀನು ಮಾಡಬೇಕು, ಆಶ್ರಮದ ಕಸವನ್ನು ನೀನು ಗುಡಿಸಬೇಕು. ಅಂದರೆ ಹಿಂದೆ ಆಶ್ರಮ ಪದ್ಧತಿ ಅಂದರೆ ಅಲ್ಲಿ ಗುರುಗಳ ಸೇವೆ, ಈಗಿನ ಹಾಗೆ ಅಲ್ಲಿ ಎಷ್ಟೋ ಒಂದು ತಿಂಗಳಿಗೆ ಫೀಸನ್ನು ಕಟ್ಟಿಯೋ ಅಥವಾ ಡೊನೇಷನ್ ಕೊಟ್ಟು ಕಲಿಯುವಂಥ ಪದ್ಧತಿ ಇರಲಿಲ್ಲ. ಗುರುಗಳ ಪ್ರೀತಿಗೆ ಪಾತ್ರರಾಗಿ, ಗುರುಗಳ ಪ್ರೀತಿಗೆ ಹೇಗೆ ಪಾತ್ರರಾಗುವುದು, ಆ ಆಶ್ರಮದ ಸೇವೆಯನ್ನು ಮಾಡಿಕೊಂಡು ಅಲ್ಲಿಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅಲ್ಲಿ ವಿದ್ಯೆಯನ್ನು ಕಲಿಯುವಂಥದ್ದು ಹಿಂದಿನ ಗುರುಕುಲ ಪದ್ಧತಿಯ ಸಂಪ್ರದಾಯವಾಗಿತ್ತು. ಹಾಗೆ ಉಪಮನ್ಯುವಿನ ಕಥೆಯಲ್ಲಿ ಬರ್ತದೆ, ಆತ ವಿದ್ಯಾಭ್ಯಾಸಕ್ಕೆಂದು ಆಶ್ರಮಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಗುರುಗಳು ಅವನನ್ನು ನಿಯೋಜಿಸಿದ್ದು ದನ ಕಾಯುವುದಕ್ಕಾಗಿ. ದನ ಕಾಯುವುದರಿಂದಲೇ ಆತ ಕೊನೆಗೆ ಶ್ರೇಷ್ಠತೆಯನ್ನು ಪಡೆದ, ಆತ ವಿಶ್ವವಿಖ್ಯಾತಿಯನ್ನು ಪಡೆದ. ಈಗಲೂ ಕೂಡ ನಾವು ಆತನ ಹೆಸರನ್ನು ನಾವು ನೆನಪು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಅಂದರೆ ಗುರುವಿನ ಕೃಪೆಯು ಆತನಲ್ಲಿ ಸಂಪೂರ್ಣವಾದ್ದರಿಂದ ಆತನಲ್ಲಿ ಸಂಪೂರ್ಣವಾದಂಥ ಜ್ಞಾನ ಆವರಿಸಿತು, ಆತನಲ್ಲಿ ಅಹಂಕಾರ ಅಂತೇಳುವಂಥದ್ದು ಇರಲಿಲ್ಲ. ಈ ವಿದ್ಯಾರ್ಥಿಗಳಲ್ಲಿ ಏನಾಗಿತ್ತು ಅಂದರೆ ಆ ಅಹಂಕಾರ ಅಂತೇಳು, ನಾನು ಗುರುಗಳಿಗೆ ಸಮಾನವಾಗಿದ್ದೆ, ಅಷ್ಟು ವಿದ್ಯೆಯನ್ನು ಕಲಿತಿದ್ದೇನೆ ಅಂತ. ಅದಕ್ಕೆ ಇನ್ನೊಬ್ಬನ ನಾಳೆಯಿಂದ ನೀನು ಈ ಕಸಗುಡಿಸುವ ಕೆಲಸವನ್ನು ಮಾಡಬೇಕು ಅಂತ. ಹಾಗೆ ಇನ್ನೊಬ್ಬ ವಿದ್ಯಾರ್ಥಿಯು ಅದನ್ನೇ ಹೇಳುವಂಥದ್ದು, ನಾನು ಕೂಡ ನಿನ್ನ ಜೊತೆಯಲ್ಲೇ ಸೇರಿರುವುದು, ನಿನ್ನ ಜೊತೆಯಲ್ಲೇ ಆಶ್ರಮವನ್ನು ಬಿಟ್ಟು ತೆರಳುವುದು, ಗುರುಗಳಷ್ಟೇ ನಿನ್ನಷ್ಟೇ ನಾನು ಕೂಡ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೇನೆ, ಹಾಗಾಗಿ ನಾಳೆಯಿಂದ ನಾನು ಆ ಕೆಲಸವನ್ನು ಮಾಡುವುದಿಲ್ಲ, ನೀನೇ ಮಾಡಬೇಕು ಅಂತ. ಈ ವಾದ ವಿವಾದಗಳು ಉಲ್ಬಣವಾಗುವಂಥ ಸಂದರ್ಭದಲ್ಲಿ ಗುರುಗಳು ಆಶ್ರಮವನ್ನು ಪ್ರವೇಶಿಸ್ತಾರೆ. ಇವರ ವಾದಕ್ಕೆ ಕಾರಣ ಏನೆಂಬುದನ್ನು ತಿಳಿದುಕೊಳ್ತಾರೆ. ಆಗ ಇಬ್ಬರನ್ನು ಕುರಿತು ಅಲ್ಲಿ ಹೇಳುವಂಥದ್ದು, ಹೌದಾ, ಹಾಗಾದರೆ ನೀವಿಬ್ಬರೂ ಶ್ರೇಷ್ಠರಾಗಿದ್ದೀರಿ, ಬಹಳಷ್ಟು ಜ್ಞಾನವನ್ನು ಸಂಪಾದಿಸಿದ್ದೀರಿ, ಆದರೆ ನೀವು ಮಾಡುವ ಆ ಆಶ್ರಮ ಗುಡಿಸುವ ಕೆಲಸವನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಹೇಳಿದಾಗ ಇಲ್ಲಿ ವಿದ್ಯಾರ್ಥಿಗಳಿಗೆ ಮನಸ್ಸಿನಲ್ಲಿ ಜ್ಞಾನೋದಯ ಆಗ್ತದೆ. ಅಂದರೆ ನಾವು ವಿನಯಶೀಲರಾಗಿದ್ದಾಗ ಅಥವಾ ಯಾವತ್ತೂ ಕಲಿತವೆಂಬಂಥ ಹಮ್ಮನ್ನು ತೊರೆದಾಗ ನಾವು ಶ್ರೇಷ್ಠರಾಗಬಹುದು ಅಂತ ಜ್ಞಾನ ಬಂದಾಗ ಗುರುಗಳ ಕಾಲಿಗೆ ಬಿದ್ದು ಅಲ್ಲಿ ಕ್ಷಮೆಯನ್ನು ಕೊಡುವಂಥದ್ದು. ಹಾಗೆ ಮುಂದೆ ಸಂಪೂರ್ಣ ನಮ್ಮ ಅನುಗ್ರಹಕ್ಕೆ ಇಲ್ಲಿ ಸರಸ್ವತಿಯ ಅನುಗ್ರಹ ಬೇಕು. ಯಾಕಂದರೆ ಇನ್ನು ವಿದ್ಯಾದೇವತೆಯಾದಂಥ ಸರಸ್ವತಿಯ ಅನುಗ್ರಹ ಅಂತೇಳುವುದಕ್ಕೆ ಅಲ್ಲಿ ನಮಗೆ ಮುಖ್ಯವಾಗಿ ಆಕೆಯ ಅನುಗ್ರಹ ಬೇಕು. ಅದಕ್ಕಾಗಿ ಎಲ್ಲರೂ ನವರಾತ್ರಿಯ 7ನೆಯ ದಿನ ಶಾರದೆಯನ್ನು ಅರ್ಥಾತ್ ಸರಸ್ವತಿ ದೇವಿಯನ್ನು ಆರಾಧಿಸಬೇಕು. ಈಕೆಯ ಅವತಾರದ ಹಿನ್ನೆಲೆ ಏನೆಂದರೆ, ಬ್ರಹ್ಮಾಂಡದಲ್ಲಿ ಅಜ್ಞಾನವು ತುಂಬಿರುವಾಗ ಎಲ್ಲಿ ನೋಡಿದರೂ ಕತ್ತಲು. ಯಾವ ರೀತಿಯ ಕತ್ತಲು? ಜ್ಞಾನವೆಂಬಂಥದ್ದು ಕತ್ತಲನ್ನು ಆವರಿಸಿಕೊಂಡಿರ್ತು. ಎಲ್ಲರೂ ಕೂಡ ಅವಿದ್ಯಾವಂತರಾಗಿದ್ದರು. ವಿದ್ಯೆ ಅಂತೇಳುವಂಥದ್ದು ಯಾವ ಕ್ಷೇತ್ರದಲ್ಲೂ ಇರಲಿಲ್ಲ. ಹಾಗಿರುವಾಗ ಇಂಥ ಸಂದರ್ಭದಲ್ಲಿ ಜನರಿಗೆ ಜ್ಞಾನವನ್ನು ನೀಡುವುದಕ್ಕಾಗಿ, ಶಿಕ್ಷಣವನ್ನು ನೀಡುವುದಕ್ಕಾಗಿ ಇಲ್ಲಿ ಸರಸ್ವತಿಯು ಅವತರಿಸಬೇಕಾಯಿತು, ಜನರಿಗೆ ಜ್ಞಾನವನ್ನು ನೀಡಬೇಕಾಯಿತು. ಅಂದರೆ ಇಲ್ಲಿ ನಾವು ವಿದ್ಯೆ ಅಂದರೆ ನಾವು ತಿಳ್ಕೊಳ್ಬೇಕು, ವಿದ್ಯೆಯಲ್ಲಿ 64 ಕಲೆಗಳು ಇವೆ ಅಂತ ಪ್ರಾಜ್ಞರು ಹೇಳ್ತಾರೆ. ಅದರಲ್ಲಿ ಕಳ್ಳತನ ಅಂತ ಹೇಳುವಂಥದ್ದು ಸೇರ್ತದೆ. ಆದರೆ ಕಳ್ಳತನದ ವಿದ್ಯೆಯನ್ನು ಯಾಕೆ ಕಲಿಬೇಕು ಅಂತ ಮನಸ್ಸಿಗೆ ಬರ್ತದೆ, ಅದು ಕೆಟ್ಟದಲ್ವಂತ. ಆದರೆ ಒಬ್ಬನನ್ನು ಕಳ್ಳನನ್ನು ಹಿಡಿಬೇಕು ಅಂತಾದರೆ ಆ ಕಳ್ಳತನ ಹೇಗೆ ಮಾಡ್ತಾನೆಂಬಂಥ ಜ್ಞಾನ ಹಿಡಿಯುವವನಿಗೂ ಬೇಕು. ಅಂತಹ ಒಂದು ಪರಿಜ್ಞಾನ ಇದ್ದಾಗ ಅವನನ್ನು ಸುಲಭದಲ್ಲಿ ಹಿಡಿಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಹಿಂದೆ ರಾಜ ಮಹಾರಾಜರು ವಿದ್ಯೆಯನ್ನು ಕಲಿಯುವಾಗ ಆ ಇವೆಲ್ಲವನ್ನೂ ಕೂಡ ಅಲ್ಲಿ ಕಲಿತಿದ್ದರು, ಗುರುಗಳು ಅದನ್ನು ಬೋಧನೆ ಮಾಡ್ತಿದ್ದರು. ಹೀಗೆ ಸರಸ್ವತಿಯು ಅಜ್ಞಾನವನ್ನು ಕಳೆಯುವುದಕ್ಕಾಗಿ ಅಲ್ಲಿ ಅವತರಿಸುವಂಥ ಸಂದರ್ಭ ಬಂತು. ಹಾಗೆ ಶ್ರೀ ಶಂಕರಾಚಾರ್ಯರು ಶ್ರೀ ಶಾರದಾದೇವಿಯನ್ನು ಒಲಿಸಿಕೊಂಡು ಅವಳ ಅಪ್ಪಣೆಯಂತೆ ಶೃಂಗೇರಿಯಲ್ಲಿ ಅಲ್ಲಿ ಭಕ್ತರಿಗೆ ಜ್ಞಾನವನ್ನು ಕರುಣಿಸಲಿಕ್ಕೆ ಆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಆ ಶೃಂಗೇರಿಯಲ್ಲೂ ಕೂಡ ಶಾರದೆಯು ಕುಳಿತು ಭಕ್ತರಿಗೆ ಅಲ್ಲಿ ಜ್ಞಾನವನ್ನು ಅಲ್ಲಿ ಅನುಗ್ರಹಿಸುವುದನ್ನು ನಾವು ಕಾಣ್ತಾ ಇದ್ದೇವೆ, ನಾವು ಅದನ್ನು ನೋಡ್ತಾ ಇದ್ದೇವೆ. ಹಾಗೆ ನವರಾತ್ರಿಯಲ್ಲಿ ಬ್ರಹ್ಮನ ಸತಿಯಾದಂತಹ ಸರಸ್ವತಿ ದೇವಿಗೆ ಬಿಳಿಯ ಬಣ್ಣವೆಂದರೆ ಬರೀ ಪ್ರೀತಿ.
ಆ ಸಂದರ್ಭದಲ್ಲಿ ನಾವು ಬಿಳಿ ಬಣ್ಣದ ಸೀರೆಯನ್ನು ಉಡಿಸಿ ಆಕೆಯನ್ನು ಪೂಜಿಸುವಂಥದ್ದು. ಬಿಳಿಯ ಬಣ್ಣವೆಂಬ ಪ್ರೀತಿ. ಹಾಗಾಗಿ ಆಕೆ ಬಿಳಿಯ ವಸ್ತ್ರಗಳನ್ನೇ ಧರಿಸುತ್ತಾಳೆ, ಬಿಳಿಯ ಪದ್ಮದಲ್ಲಿ ಕುಳಿತಿರುತ್ತಾಳೆ, ಬಿಳಿಯ ಮುತ್ತಿನ ಹಾರವನ್ನು ಧರಿಸುತ್ತಾಳೆ. ಪ್ರಾಣಿಗಳ ಶಬ್ದಗಳಿಗೆ, ಅಂದರೆ ಸರಸ್ವತಿಯೇ ಮುಖ್ಯ ಕಾರಣ. ಪ್ರಾಣಿಗಳ ಶಬ್ದ ಅಂದರೆ ಮನುಷ್ಯರನ್ನು ಕೂಡ ಪ್ರಾಣಿ ಅಂತಲೇ ಕರೆಯುವಂಥದ್ದು. ಮನುಷ್ಯರು ಈಗ ಏನಾದರೂ ಮಾತನಾಡುವುದಿದ್ದರೆ, ಅವರಲ್ಲಿ ಏನಾದರೂ ಆ ಮಾತುಕತೆ ಅಂತ ಹೇಳುವಂಥದ್ದು ನಡೆಯುವುದಿದ್ದರೆ, ಸಂಗೀತ ಇತ್ಯಾದಿಗಳನ್ನು ಹೇಳುವುದಿದ್ದರೆ, ಅದಕ್ಕೆಲ್ಲವೂ ಕಾರಣ ಅಧಿದೇವತೆ ಅಂತ ಹೇಳುವಂಥದ್ದು ಸರಸ್ವತಿಯೇ ಆಗಿದ್ದಾಳೆ. ಹಾಗೆ ಈಕೆ ಅವತರಿಸಿದ್ದು ಮೂಲ ನಕ್ಷತ್ರದಲ್ಲಿ. ನೋಡಿ, ಹೆಚ್ಚಿನವರಿಗೆ ಮೂಲ ನಕ್ಷತ್ರ ಅಂತ ಹೇಳಿದ ಕೂಡ ಭಯ. ಯಾರಾದರೂ ನಿನ್ನ ನಕ್ಷತ್ರ ಯಾವುದು ಅಂತ ಕೇಳಿದರೆ, ನಂದು ಮೂಲ ನಕ್ಷತ್ರ ಏನೋ ಕೆಟ್ಟದಾಗ್ತದೆ ಅಂತ ಅಷ್ಟು ಜ್ಯೋತಿಷ್ಯರು ಹೆದರಿಸಿಟ್ಟಿದ್ದಾರೆ. ಆದರೆ ಸರಸ್ವತಿ ಜನನವಾದದ್ದು ಮೂಲ ನಕ್ಷತ್ರದಲ್ಲಿ. ಅಂತೆಯೇ ಮೂಲ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರು, ಯಾರಾದರೂ ನಮ್ಮದು ಮೂಲ ನಕ್ಷತ್ರ ಅಂದರೆ ಭಯ ಪಡಬೇಕು ಅಂತಿಲ್ಲ. ಯಾರಾದರೂ ಮೂಲ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸರಸ್ವತಿಯ ಅನುಗ್ರಹ ಅಂತೇಳುವಂಥದ್ದು ಅಲ್ಲಿ ಇತರರಿಗಿಂತ ಬೇಗ ಆಗ್ತದೆ, ಶೀಘ್ರ ಆಗ್ತದೆ. ಅಂದರೆ ನಾನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದೇನೆ, ನನಗೆ ಅಂದರೆ ದೈವಬಲಂ ಮಾನುಷ್ಯ ರೂಪೇಣ. ನಾವು ಪ್ರಯತ್ನ ಪಡಬೇಕು. ಇತರರು ಪ್ರಯತ್ನ ಪಡುವುದಕ್ಕಿಂತ ಬೇಗವಾಗಿ ಸರಸ್ವತಿಯು ವಿದ್ಯೆಯನ್ನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅಲ್ಲಿ ಅನುಗ್ರಹವನ್ನು ಮಾಡ್ತಾಳೆ. ಇದು ಶರದೃತು ಅಂದರೆ ಅಲ್ಲಿ ಶಾರದೆಗೆ ಬಹಳ ಪ್ರೀತಿ. ಯಾಕೆ ಪ್ರೀತಿ ಅಂದರೆ, ಹಾಗಾಗಿ ಆ ಪ್ರೀತಿಗಿದ್ದ ಕಾರಣ ಆಕೆಯನ್ನು ಶಾರದೆ ಅಂತ ಕರೆಯುವಂಥದ್ದು. ಶರದೃತು ಅಂತ ಹೇಳುವುದು ಶಾರದೆಗೆ ಪ್ರೀತಿಯಾದ್ದರಿಂದ ಆಕೆಯನ್ನು ಶಾರದೆ ಎಂಬುದಾಗಿ ಅಲ್ಲಿ ಸಂಬೋಧಿಸುತ್ತಾರೆ. ಸರಸ್ವತಿಯ ಕೈಯಲ್ಲಿರುವ ವೀಣೆಯ ಹೆಸರು ಮಾಣಿಕ್ಯ ವೀಣೆ ಅಂತ. ಅದು ಬಹಳ ಪ್ರಸಿದ್ಧಿಯನ್ನು ಪಡೆದಂಥದ್ದು. ಹಾಗೆ ಇನ್ನೊಂದು ಕೈಯಲ್ಲಿ ಜಪಮಾಲೆ ಆಕೆಯ ಕೈಯಲ್ಲಿ ಇರುತ್ತದೆ. ಹಾಗೆ ಸಾಹಿತ್ಯ, ಸಂಗೀತ ಮತ್ತು ಲಲಿತ ಕಲೆಗಳಿಗೆ, ಎಲ್ಲ ವಿದ್ಯೆಗಳಿಗೆ ಈಕೆಯೇ ಅಧಿದೇವತೆಯಾಗಿದ್ದಾಳೆ. ಶಾರದಾ ದೇವಿಯ ಶಕ್ತಿ ಅಪಾರವಾದದ್ದು. ಹಾಗಾದರೆ ಇವಳ ಶಕ್ತಿ ಏನು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಕಾಣಬೇಕು. ಈಕೆಯ ಶಕ್ತಿ ಅಂತ ಹೇಳುವಂಥದ್ದು ಬಹಳ ಹೆಚ್ಚಿನದ್ದಾಗಿದೆ. ಯಾಕೆ ಅಂದರೆ, ಸರಸ್ವತಿ ಕುಳಿತಿರುವಂಥದ್ದು ಬಂಡೆಯ ಮೇಲೆ. ನೀವು ಯಾವುದೇ ಚಿತ್ರಗಳಲ್ಲಿ ನೋಡಿ, ಸರಸ್ವತಿ ಕುಳಿತಿರುವಂಥದ್ದು ಬಂಡೆಯ ಮೇಲೆ. ಹಾಗಾದರೆ ಯಾಕೆ ಆ ರೀತಿಯಾದಂಥ ಕಲ್ಪನೆಯನ್ನು ಅಲ್ಲಿ ಚಿತ್ರಕಲಾಕಾರರಾಗಲಿ ಅಥವಾ ನಾವು ತೋರಿಸುವಂಥದ್ದಂದರೆ, ಈ ಬಂಡೆ ಅಂತೇಳುವಂಥದ್ದು ಅದು ಅಚಲವಾದದ್ದು, ಚಲಿಸುವುದಿಲ್ಲ ಮತ್ತು ಗಟ್ಟಿಯಾದದ್ದು, ಅದು ಕರಗುವಂಥದ್ದಲ್ಲ. ಇಂತಹ ಗುಣ ಅಲ್ಲಿ ಬಂಡೆಗೆ ಇದ್ದದ್ದರಿಂದ ಈ ವಿದ್ಯೆ ಅಂತ ಹೇಳುವಂಥದ್ದು ಕೂಡ ಬಂಡೆಯ ಹಾಗೆ. ಯಾರಾದರೂ ವಿದ್ಯೆಯನ್ನು ಚೆನ್ನಾಗಿ ಕಲಿತನಂತಾದರೆ ಅದು ಅವರ ಜೀವನ ಪರ್ಯಂತವಾಗಿ ಅವರ ಜೊತೆಯಲ್ಲಿ ಇರ್ತದೆ, ಅವರಿಗೆ ಸಹಾಯಕವಾಗಿರ್ತದೆ, ಭದ್ರವಾಗಿ ಜೀವನ ಪರ್ಯಂತವೂ ಇರ್ತದೆ. ಅದಕ್ಕೆ ಹೇಳುವುದು, ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪವೂ ಕೂಡ ಉದಾಸೀನವನ್ನು ಮಾಡಬಾರ್ದು. ಯಾಕಂದರೆ ಒಂದು ಕಟ್ಟಡಕ್ಕೆ ಅಲ್ಲಿ ಅಡಿಪಾಯ ಅಂತ ಹೇಳುವಂಥದ್ದು ಎಷ್ಟು ಮುಖ್ಯವಾಗಿರ್ತದೋ ಹಾಗೆ ವಿದ್ಯಾರ್ಥಿಗಳಿಗೆ ಆ ಸರಸ್ವತಿಯ ಅನುಗ್ರಹ ಅಂತ ಹೇಳುವಂಥದ್ದು ಆ ವಿದ್ಯಾರ್ಥಿ ಜೀವನದಲ್ಲಿ ಆಗಿರ್ತದೆ. ಆ ವಿದ್ಯಾರ್ಥಿ ಜೀವನದಲ್ಲಿ ಅವರು ಎಷ್ಟು ಕಲಿತಾರೆ ಅವೆಲ್ಲವೂ ಕೂಡ ಅವರ ಜೀವನ ಪರ್ಯಂತದವರೆಗೂ ನೆನಪುಳಿತದೆ. ನಾವು ಇಳಿ ವಯಸ್ಸಿನಲ್ಲಿ, ವಯಸ್ಸಾದ ಮೇಲೆ ನಾವು ಎಷ್ಟು ಬಾಯ್ಪಾಠ ಮಾಡಿದರೂ ಎಷ್ಟು ತಿಳ್ಕೊಂಡ್ರೂ ಕೂಡ ಅವು ನಮಗೆ ನೆನಪಿರುವುದಿಲ್ಲ. ನಿನ್ನೆ ಕಲಿತದ್ದು ಮರು ದಿವಸಕ್ಕೆ ಮರೆತು ಹೋಗಿರ್ತದೆ. ಆದರೆ ವಿದ್ಯಾರ್ಥಿ ಜೀವನದಲ್ಲಿ ನಾವೇನಾದರೂ ಕಲಿತದ್ದಿದ್ದರೆ, ಅಭ್ಯಾಸ ಮಾಡಿದ್ದಿದ್ದರೆ ಅದು ಕೊನೆಯವರೆಗೂ ಕೂಡ ಅಲ್ಲಿ ನೆನಪುಳಿತದೆ. ಹಾಗಾಗುವಾಗ ಸರಸ್ವತಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಹಾಗೆ ಆಕೆಯು ಪೂಜೆ ಮಾಡಿದಷ್ಟು ನಾವು ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಅಂದರೆ ಇಲ್ಲಿ ಲಕ್ಷ್ಮಿಯ ಅನುಗ್ರಹ ಇದ್ದರೆ ಲಕ್ಷ್ಮಿ ಖರ್ಚು ಮಾಡಿದಷ್ಟು ಅದು ಕರಗ್ತದೆ. ಅದೇ ಲಕ್ಷ್ಮಿಯನ್ನು, ಸರಸ್ವತಿಯನ್ನು ನಾವು ಖರ್ಚು ಮಾಡಿದಷ್ಟು, ನಾವು ಅದನ್ನು ಹೆಚ್ಚೆಚ್ಚು ಅಭ್ಯಾಸ ಮಾಡಿದಷ್ಟು ಅದು ಬೆಳೆಯುವಂಥದ್ದು. ಇಲ್ಲಿ ನಾವು ಆ ವ್ಯತ್ಯಾಸವನ್ನು ಕಾಣಬೇಕು. ಲಕ್ಷ್ಮಿಗೂ ಸರಸ್ವತಿಗೂ ಇರುವ ವ್ಯತ್ಯಾಸ ಏನೆಂಬುದನ್ನು ನಾವು ಅಲ್ಲಿ ಕಂಡುಕೊಳ್ಬೇಕು. ಮುಖ್ಯವಾಗಿ ಇಲ್ಲಿ ಈ ರೀತಿಯಾದಂಥದ್ದು, ಸರಸ್ವತಿ ಶ್ವೇತ ಪದ್ಮದಲ್ಲಿ ಇರಲು ಕಾರಣ ಪದ್ಮಗಳು ಹರಿಯುವ ನೀರಿನಲ್ಲಿ ಹುಟ್ಟುವುದಿಲ್ಲ. ಇದು ಬಹಳ ವಿಶೇಷವಾದದ್ದು. ಪದ್ಮಗಳು ಯಾವಾಗಲೂ ಹುಟ್ಟುವಂಥದ್ದು ಕೆಸರಿನಲ್ಲಿ. ಹಾಗಾಗಿ ಕೆಸರು ಅಜ್ಞಾನದ ಸಂಕೇತ. ನಾವು ಯಾರಾದರೂ ಅವನು ಕೆಸರೇ ರಚಿದ ಅಂತ ಅಂದರೆ ಇನ್ನೊಬ್ಬರ ಮೇಲೆ ದೋಷಾರೋಪಣೆ ಮಾಡಿದ ಅಂದರೆ ಅದು ಅಜ್ಞಾನದ ಸಂಕೇತವಾಗಿರ್ತದೆ. ಹಾಗೆ ನೀರು ಅಂತೇಳುವಂಥದ್ದು ಜೀವದ ಸಂಕೇತ. ಕೆಸರಿನ ನೀರಿನಲ್ಲಿ ಅಲ್ಲಿ ಹುಟ್ಟುವಂಥದ್ದು. ಕೆಸರು ಅಜ್ಞಾನವಾದರೆ ನೀರು ಜ್ಞಾನದ ಸಂಕೇತ. ನೀರನ್ನು ನಾವು ಪ್ರಾಣ ಅಂತಲೂ ಕೂಡ ಅಲ್ಲಿ ಕರೆಯುವಂಥದ್ದು. ಪದ್ಮವು ಕೆಂಪು ಮಿಶ್ರಿತ ಬಣ್ಣವಿರುತ್ತದೆ, ಅದು ವಿಜಯದ ಸಂಕೇತವಾಗಿರ್ತದೆ. ಹಾಗಾಗಿ ಬಿಳಿಯ ಬಣ್ಣದ ಪದ್ಮವು ಅಲ್ಲಿ ಜ್ಞಾನದ ಸಂಕೇತ.
ಈ ರೀತಿಯಾಗಿ ಆಕೆಯು ಕೂಡ ಪದ್ಮ ಅಂತ ಹೇಳುವಂಥದ್ದು ಅಲ್ಲಿ ಅತ್ಯಂತ ಪ್ರಿಯವಾದ ವಿಚಾರವಾಗಿರ್ತದೆ. ಇನ್ನು ಶಾರದಾ ದೇವಿಯ ವಾಹನವು ಹಂಸೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಯಾಕೆ ಆಕೆ ತನ್ನ ವಾಹನವನ್ನು ಹಂಸೆಯಾಗಿ ಸ್ವೀಕಾರ ಮಾಡಿದ್ದಾಳೆ? ಇದರ ಸೂಕ್ಷ್ಮತೆ ಏನಂದರೆ ನೋಡಿ, ಹಂಸ ಕ್ಷೀರಾನಾಯ ಅಂತ ಹೇಳುವಂಥದ್ದು ಒಂದುಂಟು. ಒಂದು ಪಾತ್ರೆಯಲ್ಲಿ ಹಾಲು ಮತ್ತು ನೀರನ್ನು ಜೊತೆಯಾಗಿ ಸೇರಿದಾಗ ಅದು ಸೇರಿಕೊಳ್ತದೆ. ಅದರಲ್ಲಿ ನೀರು ಯಾವುದು ಹಾಲು ಯಾವುದು ವ್ಯತ್ಯಾಸ ಯಾರಿಗೂ ಗೊತ್ತಾಗುವುದಿಲ್ಲ, ಗೊತ್ತು ಮಾಡಿಕೊಳ್ಳಿಕ್ಕೂ ಕಷ್ಟ. ಅದೇ ಹಂಸದ ಎದುರಿನಲ್ಲಿ ನೀವು ಇಟ್ಟಿತು ಅಂತಾದರೆ ಅದು ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಟ್ಟು ಬಿಡ್ತದೆ. ಇಂತಹ ಒಂದು ವಿಶೇಷವಾದಂತಹ ಜ್ಞಾನ ಇರುವಂಥದ್ದು ಅದು ಹಂಸೆಗೆ, ಅದು ವಿಶೇಷವಾದ. ಆದ್ದರಿಂದ ನಮಗೂ ಕೂಡ ಅಷ್ಟೇ ಆ ಒಳ್ಳೆಯದನ್ನು ತೆಗೆದುಕೊಳ್ಳುವಂಥ ಜ್ಞಾನ ಬರಬೇಕು ಎಂಬಂಥ ಸಂದೇಶವನ್ನು ಈ ಮೂಲಕ ನಮಗೆ ಸರಸ್ವತಿಯು ದಯಪಾಲಿಸಿರುವಂಥದ್ದು. ಈ ಅಂದರೆ ಶಾರದೆ ಹಂಸೆಯ ಮೂಲಕ ಮನುಷ್ಯನಿಗೆ ವಿದ್ಯೆಯಿಂದ ವಿವೇಕ ಉಂಟಾಗುತ್ತದೆ ಎಂಬುದನ್ನು ಆಕೆ ಸೂಚಿಸುವಂಥದ್ದು. ಹಾಗಾಗಿ ನಾವು ಇದರಿಂದ ತಿಳಿಯಬೇಕಾದ್ದೇನೆಂದರೆ ಮನುಷ್ಯನಿಗೆ ಆಭರಣಗಳಿಂದಾಗಲಿ ಅಧಿಕಾರ ಅಂತಸ್ತು ಇತ್ಯಾದಿಗಳಿಂದಾಗಲಿ ಹಾಗೂ ಭಾಷೆಯ ಮಾತುಗಳಿಂದಾಗಲಿ ಮನುಷ್ಯನು ಸುಂದರನಾಗಿ ಅಲ್ಲಿ ಕಾಣುವಂಥದ್ದು. ಅಂದರೆ ಮಾತುಗಳಿಂದ ಮನುಷ್ಯನು ಸುಂದರ, ಒಳ್ಳೆಯ ಮಾತಾಡಬೇಕು. ಅದರಿಂದ ಎಷ್ಟು ಒಳ್ಳೆ ಮಾತಾಡ್ತಾನೆ, ಎಷ್ಟು ಒಳ್ಳೆಯವಂತ. ಆದರೆ ಈ ಮಾತನ್ನು ಆಡಬೇಕಾದರೂ ಆ ಸರಸ್ವತಿಯ ಅನುಗ್ರಹ ಬೇಕು. ಸರಸ್ವತಿಯು ನಮಗೆ ನಾಲಿಗೆಯಲ್ಲಿ ಒಳ್ಳೆಯ ರೀತಿಯ ಮಾತುಗಳನ್ನು ಆಡಿಸಬೇಕು. ಅದಕ್ಕಾಗಿ ಆಕೆಯ ಕೃಪೆ ಬೇಕು. ಯಾವುದಾದರೂ ನಮ್ಮ ಲೌಕಿಕವಾಗಿ ಜೀವನದಲ್ಲಿ ಸಿಗುವಂಥದ್ದು ಯಾವುದು ಶಾಶ್ವತ ಅಲ್ಲ. ಹಾಗಾದರೆ ಈ ಜ್ಞಾನ ಅಂತೇಳುವಂಥದ್ದು ಅದು ಇಹಕ್ಕೂ ಮತ್ತು ಪರಕ್ಕೂ ಅದು ಶ್ರೇಯಸ್ಸುಂಟು ಮಾಡುವಂಥದ್ದು. ಒಳ್ಳೆಯ ಜ್ಞಾನಿಯಾದವನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ. ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಪುಣ್ಯವಂತನಾಗ್ತಾನೆ. ಕೆಟ್ಟ ಕೆಲಸವನ್ನು ಮಾಡುವುದರಿಂದ ಕೆಟ್ಟ ಪರಿಣಾಮ ಉಂಟಾಗ್ತದೆ. ಹಾಗಾಗಿ ಈ ಒಳ್ಳೆಯ ಬುದ್ಧಿಯನ್ನು ಕರುಣಿಸುವವಳು ಸರಸ್ವತಿಯಾಗಿದ್ದಾಳೆ. ವಿದ್ಯೆಯೆಂಬ ಭೂಷಣವೇ ನಿತ್ಯ ಶಾಶ್ವತವಾದಂತಹ ಅಲ್ಲಿ ಭೂಷಣವಾಗಿದೆ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮನುಷ್ಯ ಶಾರದೆಯ ಅನುಗ್ರಹವನ್ನು ಪಡೆದಾಗ ಪರಿಪೂರ್ಣವಾಗ್ತಾನೆ, ಸರ್ವ ವಂದ್ಯನಾಗ್ತಾನೆ. ಹಣದಿಂದ ವಿದ್ಯುತ್ತನ್ನು ಖರೀದಿಸಬಹುದೇ ಹೊರತು ಅಲ್ಲಿ ವಿದ್ವತ್ತನ್ನು ಖರೀದಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಬಹಳಷ್ಟು ಹಣ ಉಂಟು, ನಾವು ವಿದ್ಯುತ್ತನ್ನು ಖರೀದಿಸ್ಬೋದು. ಆದರೆ ವಿದ್ವತ್ತು ಅಂದರೆ ಬುದ್ಧಿ, ಜ್ಞಾನ, ವಿದ್ಯೆ ಇವನ್ನು ನಾವು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ. ಕೋಟಿ ಹಣವನ್ನು ಖರ್ಚು ಮಾಡಿ ಒಬ್ಬ MLA ಆಗ್ಬೋದು, ಅದಕ್ಕೇನು ವಿದ್ಯೆ ಬೇಕು ಅಂತಿಲ್ಲ. ಅದೇ MA ಪದವಿಯನ್ನು ಪಡೆಯಬೇಕಾದ್ರೆ ನಾನು ಕೋಟಿ ಕೊಡ್ತೇನೆ ಅಂದರೆ ಆಗಲಿಕ್ಕಿಲ್ಲ. ಈ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಹಾಗೆ ಈ ಜಗತ್ತು ಇಷ್ಟೊಂದು ಅಭಿವೃದ್ಧಿಯನ್ನು ಹೊಂದಬೇಕಾದರೆ ವಿದ್ಯಾವಂತ ವಿಜ್ಞಾನಿಗಳ ಕೊಡುಗೆ ಮುಖ್ಯ. ನಾವು ಎಲ್ಲಿ ನೋಡಿದರೂ ತಂತ್ರಜ್ಞಾನದ ಅಭಿವೃದ್ಧಿ, ಈ ದೇಶ ಅಂತೇಳುವಂಥದ್ದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಬೆಳೆಯುತ್ತಿದೆ. ಅದರ ಉಪಯೋಗವನ್ನು ಎಲ್ಲ ಜನರು ಪಡೀತಾ ಇದ್ದಾರೆ. ಆದರೆ ಇದು ಹೇಗೆ ಸಾಧ್ಯ? ಅದಕ್ಕೆ ಕಾರಣ ಸರಸ್ವತಿಯ ಅನುಗ್ರಹ. ಅಂದರೆ ವಿದ್ಯೆ ಉಳ್ಳವರು ಮಾತ್ರ ಈ ರೀತಿಯಾದಂಥ ಸಂಶೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು, ಪ್ರಗತಿಯನ್ನು ಗಳಿಸಲಿಕ್ಕೆ ಸಾಧ್ಯ ಉಂಟು. ಆದರೆ ಒಬ್ಬ ಹಣವುಳ್ಳವ ನಾನು ಹಣವನ್ನು ಇಷ್ಟು ಚೆಲ್ಲಿ ಬಿಡ್ತೇನೆಂದರೆ ಅದು ಅಭಿವೃದ್ಧಿಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವಿದ್ಯಾವಂತ ವಿಜ್ಞಾನಿಗಳಿಗೆ ಮುಖ್ಯವಾಗಿ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಉಂಟು. ಅದು ಅವಿದ್ಯಾವಂತ ಸಿರಿವಂತನಾಗಿ ಇದ್ದರೂ ಕೂಡ ಆತನಿಂದ ಹೆಚ್ಚು ಜನ ಸಿರಿವಂತರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವಿದ್ಯಾವಂತ ಅನೇಕ ವಿದ್ಯಾವಂತರನ್ನು ಮಾಡಬಹುದು. ಹಾಗೆ ಒಬ್ಬ ಹಣವಂತ ಅನೇಕ ಹಣವಂತನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಹಾಗೆ ಹಣವೆಂಬುದು ವಿದ್ಯುತ್ಲತೆಯಂತೆ, ವಿದ್ಯೆ ಎನ್ನುವುದು ಒಂದು ದೀಪದಂತೆ. ಹಾಗೆಯೇ ಇದೇ ಸರಸ್ವತಿ ದೇವಿಯ ಹೆಚ್ಚುಗಾರಿಕೆ ಅಂತೇಳಿ ಅಲ್ಲಿ ಪ್ರಾಜ್ಞರು ಹೇಳ್ತಾರೆ. ಶಾರದೆ ಯಾರಿಗೂ ದಾಸಿಯಾಗುವುದಿಲ್ಲ, ಇದು ಮುಖ್ಯ. ಹಣವಂತ, ನಾವು ಹಣಕ್ಕಾಗಿ ಯಾರ್ಯಾರೋ ದಾಸತ್ವವನ್ನು ಪಡಿತೇವೆ, ಯಾರ್ಯಾರೋ ಕೈಕಾಲಿಗೆ ಬೀಳ್ತೇವೆ, ನಮಗೇನಾದರೂ ಸಹಾಯ ಮಾಡಿ ಅಂತ. ಆದರೆ ವಿದ್ಯಾವಂತ ಮಾತ್ರ ಹಾಗೆ ಮಾಡುವುದಿಲ್ಲ. ಆತ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಅವನು ಎಲ್ಲಿ ಹೋದರೂ, ಯಾವ ದೇಶಕ್ಕೆ ಹೋದರೂ ಕೂಡ ಅವನಿಗೆ ಅಲ್ಲಿ ಮನ್ನಣೆ ಅಂತ ಹೇಳುವಂಥದ್ದು, ಅಲ್ಲಿ ಬೆಲೆ ಅಂತ ಹೇಳುವಂಥದ್ದು ಇದೆ. ಆದರೆ ನಮ್ಮಲ್ಲಿ ಎಷ್ಟು ಹಣ ಇದ್ದರೂ ಅದು ನಮಗೆ ಪ್ರಕಟಗೊಳ್ಳುವುದಿಲ್ಲ. ನಮಗೆ ನಾವು ಇದ್ದ ಪರಿಸರದಲ್ಲಿ ಮಾತ್ರ ಜನ ಗುರುತಿಸುತ್ತಾರೆ ಹೊರತು ಹೋದಲ್ಲೆಲ್ಲ ನಮ್ಮನ್ನು ಗುರುತಿಸುವುದಿಲ್ಲ. ಹೋದ ಎಲ್ಲ ಕಡೆಯೂ ನಮ್ಮನ್ನು ಗುರುತಿಸಬೇಕಾದ್ರೆ ನಮ್ಮಲ್ಲಿ ಪ್ರಬಲವಾದಂಥ ವಿದ್ಯೆ ಅಂತ ಹೇಳುವಂಥದ್ದು ಬೇಕು. ಹಾಗಾಗಿ ವಿದ್ಯೆ ಎನ್ನುವುದು ಅದು ದೀಪದಂತೆ. ಹಾಗೆ ಅಜ್ಞಾನಿಗಳ ಕಡೆ ಸರಸ್ವತಿಗಿರುವುದಿಲ್ಲ. ಒಬ್ಬ ದಡ್ಡ ಎಷ್ಟು ಹೇಳಿದರೂ ಅವನಿಗೆ ಬರುವುದಿಲ್ಲ,
ಅವನ ಜೊತೆ ಸರಸ್ವತಿ ಹೇಗೆ ಹೋಗಲಿಕ್ಕೆ ಸಾಧ್ಯ ಉಂಟು? ಅವನಿಗೆ ಜ್ಞಾನ ಅಂತ ಹೇಳುವಂಥದ್ದು ಹೇಗೆ ಬರಲಿಕ್ಕೆ ಸಾಧ್ಯ ಉಂಟು? ಹಾಗಾಗಿ ಅಜ್ಞಾನಿಗಳ ಕಡೆ ಸರಸ್ವತಿ ಇರುವುದಿಲ್ಲ. ಅದಕ್ಕಾಗಿ ಸರಸ್ವತಿಗೆ ಮಂದಿರವಿಲ್ಲ. ಇದು ಬಹಳ ವಿಶೇಷ. ನೋಡಿ, ಶಿವಾಲಯ ಉಂಟು, ದೇವಿಯ ಆಲಯ ಉಂಟು, ಹೀಗೆ ಇಂಥ ದೇವಸ್ಥಾನಗಳು ಬಹಳಷ್ಟು ನೋಡ್ತೇವೆ. ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಕಾಣ್ತೇವೆ. ಆದರೆ ಇಲ್ಲಿ ಸರಸ್ವತಿಗೆ ದೇವಸ್ಥಾನ ಅಂತ ಹೇಳುವಂಥದ್ದು ಬಹಳ ಕಡಿಮೆ, ಅದು ಇರುವುದೇ ಇಲ್ಲ. ಹಾಗಾದರೆ ಸರಸ್ವತಿಯ ದೇವಾಲಯ ಯಾವುದು? ಸರಸ್ವತಿಗೆ ದೇವಾಲಯ ಎಲ್ಲಿ ಉಂಟು ಎಂಬುದಾದರೆ ನಾವು ಅದಕ್ಕೆ ಹೇಳುವಂಥದ್ದು ಸರಸ್ವತಿಗೆ ದೇವಾಲಯಗಳು ಉಂಟು. ಎಲ್ಲಿ ದೇವಾಲಯ? ಸರಸ್ವತಿಗೆ ದೇವಾಲಯ ಯಾವುದಂದರೆ ಅದು ಶಾಲೆ, ಕಾಲೇಜು, ನೃತ್ಯ ಮಂದಿರವು ಅಥವಾ ಇನ್ನಿತರ ಕಲೆಗಳನ್ನು ಹೇಳಿಕೊಡುವಂಥದ್ದು, ಇವೆಲ್ಲವೂ ಕೂಡ ಸರಸ್ವತಿಯ ಮಂದಿರ. ಅಲ್ಲಿ ನಾವು ಸರಸ್ವತಿಯನ್ನು ಇಟ್ಟು ಅಲ್ಲಿ ನಾವು ನಮಗೆ ಒಳ್ಳೆಯ ರೀತಿಯಾದಂಥ ವಿದ್ಯಾ ಬುದ್ಧಿಯನ್ನು ಕರುಣಿಸು ಅಂತೇಳಿ ನಾವು ಶಾಲಾ ಕಾಲೇಜುಗಳಿಗೆ ಎಲ್ಲಿ ಶಿಕ್ಷಣವನ್ನು ಹೇಳಿಕೊಡ್ತಾರೆ ಅಲ್ಲಿ ನಾವು ಆಕೆಯನ್ನು ಮನಪೂರ್ವಕವಾಗಿ ಆರಾಧಿಸಿ ಶ್ರದ್ಧಾಭಕ್ತಿಯಿಂದ ನಾವು ವಿದ್ಯೆಯನ್ನು ಕಲಿಬೇಕು. ಹಾಗಾಗಿ ಸರಸ್ವತಿಯ ಮಂದಿರ ಅಂತೇಳುವಂಥದ್ದು ವಿದ್ಯಾಶಾಲೆಗಳು ಆಗಿರುತ್ತದೆ. ಹಾಗೆ ಸಂಗೀತ, ನೃತ್ಯ, ಸಾಹಿತ್ಯ, ಲಲಿತ ಕಲೆಗಳು ಇರುವಂಥ ಸ್ಥಳವೇ ಅದು ಸರಸ್ವತಿಯ ದೇವಾಲಯವಾಗಿರುತ್ತದೆ. ಹಾಗಾಗಿ ನಾವು ಇಲ್ಲಿ ಗಮನಿಸಬೇಕು, ಯಾಕೆ ನಾವು ದೇವರನ್ನು ಪೂಜಿಸಬೇಕು? ಇದರಿಂದ ನಮಗೆ ಏನು ಪ್ರಯೋಜನ ಅಂದರೆ, ದುರ್ಗುಣ ಎಂಬಂಥ ಹಾವು ದೇಹದಿಂದ ಹೊರಕ್ಕೆ ಹೋಗಬೇಕು ಅಂತಿದ್ರೆ ನಾವು ಹೆಚ್ಚಿನವಾಗಿ ಹೇಳ್ತೇವೆ, ನಾವು ದೇವರನ್ನು ಪೂಜಿಸುವುದು ಯಾಕೆ, ಸರಸ್ವತಿಯನ್ನು ಯಾಕೆ ನಾವು ಅರ್ಚಿಸಬೇಕು, ಮೆಚ್ಚಬೇಕು? ನಮ್ಮ ಮನಸ್ಸಿನಲ್ಲಿ ಆ ದುರ್ಗುಣ ಅಂತ ಹೇಳುವಂಥದ್ದು ಸ್ವಾರ್ಥ, ದ್ವೇಷ ಇತ್ಯಾದಿಗಳು ನಮ್ಮ ಮನಸ್ಸನ್ನು ಆಕ್ರಮಿಸಿಕೊಂಡು ಕುಳಿತಿರ್ತದೆ. ದಿನ ಬೆಳಗಾದರೆ ನಾವು ಆ ರೀತಿಯಾದಂಥ ಚಿಂತನೆಗೆ ಒಳಪಟ್ಟಿರ್ತೇವೆ. ಹಾಗಾಗಿ ದುರ್ಗುಣವೆಂಬಂಥ ಹಾವು ದೇಹದಿಂದ ನಾವು ಹೊರಕ್ಕೆ ಹಾಕಬೇಕಾದ್ರೆ ನಾವು ಇಲ್ಲಿ ಸರಸ್ವತಿಯ ಆರಾಧನೆ, ದುರ್ಗೆಯ ಆರಾಧನೆಯನ್ನು ಮಾಡಿದಾಗ ಆ ದುರ್ಗುಣಗಳು ನಮ್ಮಿಂದ ಹೊರ ಹೋಗಲ್ಪಡುತ್ತದೆ. ಹೇಗೆ ಕೆಚ್ಚು ಇರುವ ಕಟ್ಟಿಗೆಗೆ ಹುಳು ಹಿಡಿಯುವುದಿಲ್ಲ, ಹಾಗಾದರೆ ಹೇಗೆ ಅದು ಹೊರಗೆ ಹೋಗ್ತದೆ ಅಂದರೆ ತಿರುಳಾದ ಮರಕ್ಕೆ ಅಲ್ಲಿ ಗೆದ್ದಲು ಹಿಡಿಯುವುದಿಲ್ಲ. ಅದೇ ರೀತಿ ಒಬ್ಬ ಶ್ರೇಷ್ಠನಾದ ಅಥವಾ ದೇಹವೆಂಬ ದೇಗುಲದಲ್ಲಿ ದೇವರು ಇಲ್ಲದಿದ್ದರೆ ಭೂತ ಪ್ರೇತಗಳ ತಾಣವಾಗ್ತದೆ. ನಾವು ಯಾಕೆ ಪೂಜಿಸಬೇಕು, ದೇವರನ್ನು ಯಾಕೆ ಸ್ಮರಣೆ ಮಾಡಬೇಕು, ನವರಾತ್ರಿ ಸಂದರ್ಭದಲ್ಲಿ ದೇವಿಯನ್ನು ಯಾಕೆ ಪೂಜೆ ಮಾಡಬೇಕು ಅಂದರೆ ನಮ್ಮ ದೇಹ ಅಂತೇಳುವಂಥದ್ದು ಭೂತ ಪ್ರೇತಗಳ ಕೆಟ್ಟ ಆಲೋಚನೆಗಳ ಒಂದು ಸ್ಥಾನ ಆಗಿರ್ತದೆ. ಅವೆಲ್ಲವನ್ನು ಹೊರಕ್ಕೆ ಹಾಕಬೇಕಾದ್ರೆ ನಾವು ದೇವರ ಆರಾಧನೆಯನ್ನು, ದೇವತಾ ಪೂಜೆಯನ್ನು ಮಾಡಬೇಕಾಗುತ್ತದೆ. ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ವೃದ್ಧಿಯು ದಿನನಿತ್ಯ ದುರ್ಗಾಮಾತೆಯನ್ನು ಪೂಜಿಸುವುದರಿಂದ ನಮಗೆ ಲಭ್ಯವಾಗುತ್ತದೆ. ನೋಡಿ, ದುರ್ಗಾ ಪೂಜೆ ಅಂತ ಹೇಳಿದರೆ ನಮಗೆ ಇಹದಲ್ಲಿ ಹೆಚ್ಚಿನದಾದಂಥ ಫಲವನ್ನು ಕೊಡುವಂಥದ್ದು. ಈ ಸೂಕ್ಷ್ಮತೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನಮ್ಮ ಕಷ್ಟಗಳು ಶೀಘ್ರವಾಗಿ ಪರಿಹಾರ ಆಗಬೇಕು ಅಂತಿದ್ದರೆ ನಾವು ದುರ್ಗಾ ಪೂಜೆ, ದುರ್ಗಾ ಹೋಮ, ದುರ್ಗೆಯ ಬಗ್ಗೆ ನಾವು ಅರ್ಚನೆಗಳನ್ನು ಅಥವಾ ಆಕೆಯ ಕೀರ್ತನೆಯನ್ನು ಹೇಳುವುದರಿಂದ ನಮಗೆ ಈಗ ತಕ್ಷಣವೇ ನಮಗೆ ಅಲ್ಲಿ ಅದರ ಫಲ ಅಂತೇಳುವಂಥದ್ದು ನಮಗೆ ಲಭ್ಯ ಆಗ್ತದೆ. ಹಾಗಾಗಿ ದುರ್ಗಾ ಮಾತೆಯ ಪೂಜೆಯನ್ನು ಮಾಡಬೇಕು. ನಮಗೆ ದೇಹಕ್ಕೆ ಆಹಾರ ಹೇಗೆ ಮುಖ್ಯವೋ ಅದೇ ರೀತಿ ಆತ್ಮಕ್ಕೆ ಆ ದುರ್ಗಾ ಮಾತೆಯ ಪ್ರಾರ್ಥನೆ ಅಂತೇಳುವಂಥದ್ದು ಬಹಳ ಮುಖ್ಯವಾಗ್ತದೆ. ವಿದ್ಯೆಗೆ ಸರಸ್ವತಿಯ ಆರಾಧನೆಯನ್ನು ಮಾಡಬೇಕಾಗ್ತದೆ. ಆಗ ದೇವರು ನಮ್ಮ ಯಾವುದೇ ರೀತಿಯ, ದುರ್ಗಾಮಾತೆಯು ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಸರಸ್ವತಿಯು ನಮ್ಮ ಮನಸ್ಸಿನಲ್ಲಿರುವಂಥ ಅಜ್ಞಾನವನ್ನು ದೂರ ಮಾಡಿ ಅಲ್ಲಿ ನಮಗೆ ಸುಜ್ಞಾನವನ್ನು ನೀಡಿ ಅಲ್ಲಿ ನಮಗೆ ಶಾಂತಿ, ನೆಮ್ಮದಿ, ಸುಖ, ಸೌಭಾಗ್ಯಗಳನ್ನು ಅಲ್ಲಿ ಕರುಣಿಸಲಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಇದು ಸರಸ್ವತಿಯನ್ನು ಆರಾಧನೆ ಮಾಡುವುದರಿಂದ ನಮಗೆ ವಿಶೇಷವಾದಂತಹ ಫಲಗಳು ಲಭ್ಯವಾಗ್ತದೆ. ಹಾಗಾಗಿ ನಾವು ಸುಕೃತಿಯನ್ನು ಹೊಂದಬೇಕಾದರೆ, ಹಾಗೆ ನಾವು ಶ್ರೇಷ್ಠತೆಯನ್ನು ಪಡಿಬೇಕಾದರೆ ಅಲ್ಲಿ ಸರಸ್ವತಿಯ ಆರಾಧನೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗ್ತದೆ. ಹಾಗಾದರೆ ಸರಸ್ವತಿಯನ್ನು ಹೇಗೆ ಪೂಜಾ ವಿಧಿ ಮಾಡಬೇಕು, ಹೇಗೆ ಪೂಜಿಸಬೇಕು ಅಂದರೆ, ನವರಾತ್ರಿಯ 7ನೇ ದಿನ ಶಾರದಾ ಮಾತೆಗೆ ಬಿಳಿಯ ಬಣ್ಣದ ಸೀರೆಯನ್ನು ಉಡಿಸಿ ಅದೇ ಬಣ್ಣದ ಪುಷ್ಪಗಳನ್ನು ತೊಡಿಸಿ ಬಣ್ಣದ ಹೂಗಳಿಂದ, ಅಂದರೆ ಬಿಳಿಯ ಬಣ್ಣದ ಹೂಗಳು ಬಹಳಷ್ಟು ಸಿಗ್ತವೆ, ಅಂತಹ ಹೂಗಳನ್ನು ಅಲ್ಲಿ ತಾವರೆಯಿಂದ, ಅಂದರೆ ಅಕ್ಷತೆ, ಗೆಜ್ಜೆ ಇತ್ಯಾದಿಗಳಿಂದ ಆಕೆಯನ್ನು ಅಲ್ಲಿ ಪೂಜಿಸಬೇಕು. ತಾವರೆ ಪುಷ್ಪ ಅಂತೇಳಿದರೆ ಅದು ಬಹಳ ಶ್ರೇಷ್ಠವಾಗ್ತದೆ. ಹಾಗೆ ಅಂದು ಪುಸ್ತಕ ಪೂಜೆಯನ್ನು ಮಾಡುವುದು ಕ್ರಮ.
ಮೂಲ ನಕ್ಷತ್ರ ಅಂತ ಹೇಳುವಂಥದ್ದು ಸರಸ್ವತಿ ಹುಟ್ಟಿದ ದಿನ ಆಗಿರ್ತದೆ. ಅದೇ ದಿನ ನಾವು ಕೂಡ ವಿದ್ಯೆಯನ್ನು ಕಲಿಯುವವರು ಆ ಪುಸ್ತಕಗಳನ್ನು ಇಟ್ಟು ಅಂದು ಪುಸ್ತಕ ಪೂಜೆಯನ್ನು ಮಾಡುವಂಥದ್ದು ನಾವು ಎಲ್ಲ ಕಡೆಯಲ್ಲೂ ಕಾಣ್ತೇವೆ. ಹಾಗೆ ಪುಸ್ತಕ ಪೂಜೆಯನ್ನು ಮಾಡಬೇಕು. ಮಕ್ಕಳಿಗೆ ವಿದ್ಯಾರಂಭವನ್ನು ಮಾಡಲಿಕ್ಕೂ ಕೂಡ ಇದು ಬಹಳ ಶ್ರೇಷ್ಠವಾದಂಥ ದಿನ. ನಾಟ್ಯ ಕಲಾವಿದರು, ಲಲಿತ ಕಲೆಗಳನ್ನು ಇತ್ಯಾದಿಗಳನ್ನು ಅಭ್ಯಾಸ ಮಾಡುವವರು ಅಂದು ಸರಸ್ವತಿಯ ಪೂಜೆಯನ್ನು ಮಾಡುವಂಥ ಕ್ರಮವಿದೆ. ಹಾಗೆ ಅಂದು ಪೂಜಿಸುವ ದೇವಿಗೆ ಖರ್ಜೂರ ಪಾಯಸವನ್ನು ಮಾಡಬೇಕು. ವಿವಿಧ ಭಕ್ಷ್ಯಗಳನ್ನು ನಾವು ಮಾಡುವಂಥ ಕ್ರಮ ಇದೆ, ಪಂಚಗಜ್ಜೆ ಇತ್ಯಾದಿ ಸರ್ವಸಾಮಾನ್ಯ. ಆದರೆ ಅಂದು ಆ ದೇವಿಗೆ ವಿಶೇಷವಾದಂಥ ಒಂದು ಭಕ್ಷ್ಯ ಅಂತೇಳಿದರೆ ಖರ್ಜೂರದ ಪಾಯಸ. ಹಣ್ಣು ಹಂಪಲುಗಳನ್ನು ನೈವೇದ್ಯವನ್ನು ಮಾಡಿ ನಾವು ಅದನ್ನು ಸ್ವೀಕರಿಸಬೇಕು. ಹಾಗಾದರೆ ಫಲ ಏನು ಅಂದರೆ ಈ ದೇವಿಯನ್ನು ಪೂಜಿಸುವುದರಿಂದ ಜ್ಞಾನ ಪ್ರಾಪ್ತಿ. ಯಾಕಂದರೆ ಜ್ಞಾನಕ್ಕೆ ಅಧಿದೇವತೆಯೇ ಸರಸ್ವತಿ, ಅದನ್ನು ಅನೇಕ ಬಾರಿ ಹೇಳಿತು. ಹಾಗೆ ವಿದ್ಯಾಪ್ರಾಪ್ತಿ ಆಗ್ತದೆ. ಕೆಲಸ ಕಾರ್ಯಗಳಲ್ಲಿ ಜಯ. ಯಾರಿಗಾದರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟು ಅಂತಾದರೆ ಅದರಲ್ಲಿ ಜಯಪ್ರಾಪ್ತಿ, ಧೈರ್ಯ ಉಂಟಾಗ್ತದೆ. ಬುದ್ಧಿ ಇದ್ದರೆ ಅಥವಾ ಜ್ಞಾನ ಉಂಟು ಅಂತಾದರೆ ಧೈರ್ಯ ತನ್ನಿಂತಾನೇ ಬರ್ತದೆ. ಹಾಗೆ ಸಾಹಸ, ಮೋಕ್ಷ ಪ್ರಾಪ್ತಿ ಆಗುವುದು. ಇನ್ನು ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳಿ ಅಂದು ದೇವಿಯನ್ನು ಅರ್ಥಾತ್ ಇಂದು ದೇವಿಯನ್ನು 11 ಬಾರಿ ನಾವು ಶ್ರದ್ಧಾಭಕ್ತಿಯಿಂದ ಆಕೆಯನ್ನು ಪೂಜಿಸಿದರೆ ನಮ್ಮ ಎಲ್ಲ ಸಕಲ ಸೌಭಾಗ್ಯಗಳನ್ನು, ವಿದ್ಯೆಯನ್ನು, ನಮಗೆ ಜ್ಞಾನವನ್ನು ಕರುಣಿಸಿ ಆಕೆ ನಮಗೆ ಅನುಗ್ರಹ ಮಾಡುತ್ತಾಳೆ ಎಂಬಂಥ ಮಾತಿನೊಂದಿಗೆ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ಏನು ಪ್ರಯೋಜನ ಎಂಬುದನ್ನು ಇಂದು ತಿಳಿದ ಹಾಗಾಯಿತು. ಹಾಗೆ ಈ ಪ್ರವಚನವನ್ನು ಆ ಸರಸ್ವತಿಯ ಚರಣ ಕಮಲಗಳಿಗೆ ಅರ್ಪಿಸುತ್ತಾ ಆಕೆಯ ಅನುಗ್ರಹವನ್ನು ನಾವು ಈ ಮೂಲಕ ಕೋರೋಣ ಅಂತ ಹೇಳುತ್ತಾ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.